ಖ್ಯಾತ ಸಂಗೀತ ಸಾಧಕರ ಒಂದು ಕುಟುಂಬ ಇವತ್ತು ಇಲ್ಲಿ ಮಾಣಿಯಲ್ಲಿ ಪ್ರಧಾನಮಂತ್ರಿಗಳ ಈ ಜನೌಷಧಿ ಕೇಂದ್ರವನ್ನು ಉದ್ಘಾಟಿಸಿದ್ದಾರೆ, ಪ್ರಾರಂಭ ಮಾಡಿಸಿದ್ದಾರೆ. ಇದು ತುಂಬ ಸಂತೋಷದ ವಿಷಯ. ಏಕೆಂದರೆ ಸಂಗೀತ ಎನ್ನುವುದೇ ಒಂದು ನೋವು ನಿವಾರಕ. ಸಂಗೀತದಲ್ಲಿ ಅಂಥ ಶಕ್ತಿ ಇದೆ, ಗುಣಪಡಿಸುವ ರೋಗಗಳನ್ನು ಗುಣಪಡಿಸುವ ಶಕ್ತಿ ಇದೆ ಅಂತ ನಾವು ಹಿಂದಿನಿಂದಲೂ ನಾವು ನಂಬಿ ಬಂದಿದ್ದೇವೆ. ಅದು ನಮಗೆ ಪ್ರಾರಂಭದಿಂದಲೂ ನಮಗೆ ತಿಳಿದಂಥ ವಿಷಯ. ಅದೇ ರೀತಿ ಜನೌಷಧ ಇರುವುದು ಪ್ರಧಾನಮಂತ್ರಿಗಳು ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಈ ಔಷಧಿಗಳು ಸಿಗಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಇದು ಇನ್ನು ಯಶಸ್ವಿಯಾಗಲಿ, ಇನ್ನು ಹೆಚ್ಚಿನ ಜನರು ಇದನ್ನು ಉಪಯೋಗ ಪಡೆದುಕೊಂಡು ಯಶಸ್ವಿಯಾಗಿ ನಡೆಯಲಿ ಅಂತ ನಾನು ಮೊದಲನಾಗಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಭಾರತೀಯ ಜನೌಷಧಿ ಕೇಂದ್ರದ ಈ ಮಾಣಿಯ ಕೊಡಾಜೆಯಲ್ಲಿರುವ ಈ ಒಂದು ನೂತನ ಶಾಖೆಯನ್ನು ಇಲ್ಲಿ ಪ್ರಾರಂಭ ಮಾಡಿದಂತಹ ಶ್ರೀಯುತ ಉಮೇಶ್ ದೇವಾಡಿಗ ಮತ್ತು ಅವರ ಕುಟುಂಬಕ್ಕೆ ಮೊದಲನೇದಾಗಿ ನಾನು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಅವರೊಂದು ಉತ್ತಮ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಭಾರತೀಯ ಜನೌಷಧಿ ಕೇಂದ್ರಗಳ ಈ ಒಂದು ವ್ಯಾಪಾರದಲ್ಲಿ ಅವರಿಗೆ ವ್ಯಾಪಾರದಲ್ಲಿ ತುಂಬ ಲಾಭಾಂಶ ತುಂಬ ಇಲ್ಲ, ಇದೆಲ್ಲರಿಗೂ ಗೊತ್ತಿದ್ದಂತಹ ವಿಷಯ. ಅಂತಹ ಸಾಹಸಕ್ಕೆ ಎಲ್ಲರೂ ಕೈ ಹಾಕುವುದಿಲ್ಲ. ಅದನ್ನು ಸ್ಟಾರ್ಟ್ ಮಾಡುವವರು ಹೆಚ್ಚಿನ ಸಂದರ್ಭದಲ್ಲಿ ಅವರ ಮನಸ್ಸಲ್ಲಿ ಏನಿರುತ್ತೆ ಅಂತ ಹೇಳಿದರೆ ಜನರಿಗೆ ಒಂದು ಉಪಕಾರ ಮಾಡುವ ಅಂತ. ಕೆಲವರು ಬಾಯಿ ಮಾತಲ್ಲಿ ಮಾತ್ರ ಹೇಳ್ತಾರೆ, ಅದರಲ್ಲಿ ಕಾರ್ಯರೂಪದಲ್ಲಿ ತರುವುದಿಲ್ಲ. ಅದರಿಂದ ಅಂಥ ಒಂದು ಉತ್ತಮ ಕೆಲಸಕ್ಕೆ ಕೈ ಹಾಕಿದ ಅವರಿಗೆ ಊರಿನ ಎಲ್ಲರ ಪರವಾಗಿ ಇನ್ನೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಶುಭವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಜನರು ಸಹ ಜನೌಷಧಿ ಕೇಂದ್ರಗಳ ಈ ಒಂದು ಔಷಧಗಳು ಕಡಿಮೆ ದರದಲ್ಲಿ ಸಿಗ್ತದೆ, ಆಗ ಅದರ ಕ್ವಾಲಿಟಿ ಸಹ ಕಮ್ಮಿ ಇರುತ್ತೆ ಅಂತ ತಿಳ್ಕೊಳ್ಬೇಡಿ. ಮುಖ್ಯವಾಗಿ ಜನರಿಗೆ ಉಪಯೋಗ ಆಗಬೇಕು ಅಂತ ಭಾರತ ಸರ್ಕಾರದಿಂದ, ಮುಖ್ಯವಾಗಿ ಮೋದಿಜಿಯವರ ಒಂದು ಕನಸು ಈ ಒಂದು ಕಾರ್ಯಕ್ರಮ ಕೆಲವು 6-7 ವರ್ಷಗಳಿಂದ ಈಗ ಅತ್ಯುತ್ತಮವಾಗಿ ನಡೀತಾ ಇದೆ. ಅವರಿಗೆ ಈ ಔಷಧಿಗಳನ್ನು ಸಪ್ಲೈ ಮಾಡಲಿಕ್ಕೆ ಸಾಕಾಗ್ತಾ ಇಲ್ಲ. ಅದರಿಂದ ಕೆಲವು ಔಷಧಿ ಅಂಗಡಿಗಳು ಈಗಾಗಲೇ ಹೇಳ್ತಾ ಇದ್ದಾರೆ, ಎಲ್ಲ ಔಷಧಿಗಳು ನಮಗೆ ಸಿಗ್ತಾ ಇಲ್ಲ, ನಾವು ಹಾಗೆ ಬೇರೆ ಜನರಿಗೆ ತಂದು ಕೊಡಬೇಕಾಗ್ತದೆ ಅಂತ. ಮುಂದಕ್ಕೆ ಈ ವ್ಯವಸ್ಥೆ ಸಹ ಸರಿಯಾಗ್ಬೋದು. ಹಾಗೆ ಆ ಔಷಧಿಗಳಿರೋ ಒಂದು ಡಿಮ್ಯಾಂಡನ್ನು ನೀವು ಕಲ್ಪಿಸಿಕೊಳ್ಳಿ. ಅವರಿಗೆ ಅದನ್ನು ಸಪ್ಲೈ ಮಾಡುವಷ್ಟು ಸಮಯ ಸಿಗ್ತಾ ಇಲ್ಲ, ಅದರ ಬೇಡಿಕೆ ಜಾಸ್ತಿ ಇದೆ. ಅದೇ ರೀತಿ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ನಾನೀಗ 5-6 ವರ್ಷ ನೋಡ್ತಾ ಇದ್ದೆ, ನನ್ನ ಹೆಚ್ಚಿನ ರೋಗಿಗಳು ಅದನ್ನೇ ಉಪಯೋಗ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. 100ಕ್ಕೆ 99% ಗ್ಯಾರಂಟಿ ಕೊಡಬಹುದು. ಔಷಧಿಯಿಂದಾಗಿ ಅದರ ಕ್ವಾಲಿಟಿ ಕಮ್ಮಿ ಇದೆ, ಅದು ಆ್ಯಕ್ಟ್ ಆಗೋದಿಲ್ಲ ಅಂತ ಹೇಳುವಂಥದ್ದು ಬಹಳ ಸತ್ಯಕ್ಕೆ ದೂರವಾದಂಥ ವಿಷಯ. ಮುಖ್ಯವಾಗಿ ಡಯಾಬಿಟೀಸ್ ಅಥವಾ ರಕ್ತದ ಒತ್ತಡ ಇರೋ ಪೇಷಂಟ್ಗಳಿಗೆ ಅವರಿಗೆ ಜೀವಮಾನ ಇಡೀ ಈ ಔಷಧಿಗಳನ್ನು ತಗೊಳ್ಬೇಕಾಗ್ತದೆ. ಆಗ ನಾವು 1 ವರ್ಷದ ಇದರ ವೆಚ್ಚವನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಅವರಿಗೆ ತುಂಬ ಉಪಯೋಗ ಆಗ್ತದೆ. ಜನೌಷಧಿ ಕೇಂದ್ರದಲ್ಲಿ ಸಾಮಾನ್ಯವಾಗಿ ಸಿಗುವಂಥ ಅಂಗಡಿಗಳಲ್ಲಿ ಸಿಗುವ ಔಷಧಿಗಳಿಂದ ಸಾಧಾರಣ ಒಂದು ಕಾಲು ವಾಶಿಂದಲೇ ಹೇಳ್ಬೋದು. ಕೆಲವು 100ಕ್ಕೆ 10ರಲ್ಲಿ 2ರಷ್ಟು ವಾಸಿ ಆ ಬೆಲೆಗೆ ಸಿಗ್ತದೆ. ಅದರಿಂದ ಇದರ ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ. ಉಳಿದ ಅಂಗಡಿಗಳಲ್ಲಿ ಯಾಕೆ ದರ ಜಾಸ್ತಿ ಅಂತ ಸಹ ಕೇಳ್ಬೋದು, ಅವರನ್ನು ಸಹ ನಾವು ದೂರ ಆಗಿಲ್ಲ. ಉಳಿದ ಅಂಗಡಿಗಳಿರೋದು ಬ್ರ್ಯಾಂಡೆಡ್ ಮೆಡಿಸಿನ್ಗಳು, ಅದೇ ಮೆಡಿಸಿನ್ಗಳು. ಬ್ರ್ಯಾಂಡೆಡ್ ಅಂತ ಹೇಳಿದರೆ ಅದನ್ನು ಕಂಪೆನಿಗಳು ಮುಖ್ಯವಾಗಿ ಮೊದಲನೇದಾಗಿ ಅದನ್ನು ಆವಿಷ್ಕಾರ ಮಾಡುವಾಗ ಕೋಟಿಗಟ್ಟಲೆ ಖರ್ಚು ಮಾಡಿರ್ತಾರೆ. ಯಾವುದೋ ಒಂದು ಮದ್ದು, ಈಗ ಉದಾಹರಣೆ ಪ್ಯಾರಾಸಿಟಮಾಲ್ ಜ್ವರಕ್ಕೆ ಬೇಕು ಅಂದರೆ ಅದನ್ನು ಆವಿಷ್ಕಾರ ಮಾಡಲಿಕ್ಕೆ ಅವರು ಎಷ್ಟೋ ಕೋಟಿ ಖರ್ಚು ಮಾಡಿರ್ತಾರೆ. ಆ ದುಡ್ಡು ಅವರಿಗೆ ಬರಬೇಕಲ್ಲ, ಅದರಿಂದಾಗಿ ಆ ಮದ್ದಿಗೆ ಅವರು ಆ ಬೆಲೆಯನ್ನು ಇಟ್ಟಿರ್ತಾರೆ. ಅದನ್ನು ಸಹ ದೂರ ಆಗಿಲ್ಲ. ಆದರೆ ಅದಕ್ಕೆ ಹೋಗುವವರು ಸಹ ಹೋಗ್ಬೋದು, ಆದರೆ ಅಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ ಅಂತ ಹೇಳಬೇಡಿ. ಅವರು ಸಹ ಅದಕ್ಕೆ ಬ್ರ್ಯಾಂಡಿಗೆ ಬೇಕಾದಷ್ಟು ಖರ್ಚು ಮಾಡಿರ್ತಾರೆ, ಅದಕ್ಕೆ ತಗೊಳ್ತಾರೆ. ಆದರೆ ನಮಗೆ ಇದನ್ನು ಸಹ ತಗೊಳ್ಳೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ. ಅದರಿಂದ ಈ ಜನೌಷಧಿಯನ್ನು ಸಹ ಎಲ್ಲರೂ ಉಪಯೋಗಿಸ್ಬೋದು. ಅದರಿಂದಾಗಿ ಯಾವುದೇ ತೊಂದರೆಗಳು ಆಗೋದಿಲ್ಲ, ಜನರಿಗೆ ಉಪಕಾರವೇ ಆಗ್ತದೆ. ಅದೇ ರೀತಿ ಈ ರೀತಿಯಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ ನಮ್ಮ ಸರ್ಕಾರ ಅದನ್ನು ಮುಂದುವರಿಸಲಿಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕು. ಯಾಕಂದರೆ ಕೆಲವೊಮ್ಮೆ ಅದಕ್ಕೆ ಜನರಿಕ್ ಔಷಧಿ ಅಂತ ಹೇಳಿಕೊಂಡು ಬೇರೆ ಔಷಧಿಗಳನ್ನು ಕೊಡುವವರು ಸಹ ಇರ್ತಾರೆ. ಅದರಿಂದಾಗಿ ಕೆಟ್ಟ ಪರಿಣಾಮ ಉಂಟಾಗ್ಬೋದು. ಅದರಿಂದ ಜನರೆಲ್ಲೂ ಇದರೊಂದು ಬ್ರ್ಯಾಂಡನ್ನು ನೋಡಬೇಕು. ಆ ಔಷಧಿಯಲ್ಲಿ ಒಂದು ನೀಲಿ ಬಣ್ಣದ ಒಂದು ರಿಬ್ಬನ್ ಥರ ಇದೆ ಜನೌಷಧಿ, ಭಾರತೀಯ ಜನೌಷಧಿಯಿಂದ, ಅದನ್ನು ನೋಡಿ ತಗೊಳ್ಳಿ. ಇಲ್ಲದ್ರೆ ಎಲ್ಲವೂ ಸಹ ಕೆಲವೊಮ್ಮೆ ಜನರಿಕ್ ಅಂತ ಹೇಳಿ ನಮ್ಮಲ್ಲಿ ಎಲ್ಲದರಲ್ಲೂ ಸಹ ಮೋಸ ಮಾಡುವವರೇ ಇರ್ತಾರೆ. ಅದರಿಂದ ಅದನ್ನು ತಪ್ಪಿಸಲಿಕ್ಕೆ ಆಗೋದಿಲ್ಲ. ಎಷ್ಟು ಕಷ್ಟಪಟ್ಟರೂ ಸಹ ಏನೋ ಒಂದು ಬೇರೆ ರೀತಿಯಲ್ಲಿ ಅದನ್ನು ತಪ್ಪಿಸಲಿಕ್ಕೆ ನೋಡ್ತಾರೆ. ಅದರಿಂದ ಈ ಬ್ರ್ಯಾಂಡನ್ನು ಎಲ್ಲರೂ ಅದನ್ನು ನೋಡಿದರೆ ಖಂಡಿತವಾಗಿ ನಿಮಗೆ ಗೊತ್ತಾಗ್ತದೆ. ಅದನ್ನು ನಮ್ಮ ಇವರಲ್ಲಿ ಮಾಲಕರಲ್ಲಿ ಸಹ ನಾನು ಕೇಳಿಕೊಳ್ಳು, ಅದನ್ನು ದೊಡ್ಡದಾಗಿ ಪ್ರದರ್ಶಿಸಿ. ನೀವು ಸಹ ಅಷ್ಟೇ, ಆದಷ್ಟು ಜನರಿಕ್ ಬ್ರ್ಯಾಂಡನ್ನು, ಬಾಕಿ ಬ್ರ್ಯಾಂಡ್ಗಳನ್ನು ಕೊಡದೆ ಜನೌಷಧಿಯ ಬ್ರ್ಯಾಂಡ್ಗಳನ್ನೇ ಕೊಡಿ. ನಿಮಗೂ ಸಹ ಕೆಲವು ಸಲ ಕಷ್ಟ ಆಗ್ಬೋದು, ಅದರ ಸಪ್ಲೈ ಇಲ್ಲದಿರುವಾಗ ನೀವು ರೋಗಿಗಳಿಗೆ ಬೇರೆ ಕೊಡ್ಬೋದು. ಆದರೆ ಇರುವಾಗ ಖಂಡಿತವಾಗಿ ಅದನ್ನೇ ಮಾರಾಟ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥ ಉಮೇಶ್ ದೇವಾಡಿಗ ಮತ್ತು ಅವರ ಮಗ ಶ್ರೀಯುತ ವೇಣುಗೋಪಾಲ್ ನಮಗೆ ಸುಮಾರು ವರ್ಷಗಳಿಂದ ಪರಿಚಿತರು, ತುಂಬ ಶ್ರಮಜೀವಿಗಳು.
ಅವರೊಂದು ಈ ಜೀವನದಲ್ಲಿ ಇನ್ನೊಂದು ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಈ ಒಂದು ವ್ಯಾಪಾರದಲ್ಲಿ ಉತ್ತಮ ಯಶಸ್ಸು ಸಿಗಲಿ, ಇಂಥ 10 ಮಳಿಗಳನ್ನು ಊರಲ್ಲೆಲ್ಲ ಮಾಡುವಂಥ ಒಂದು ಸುಯೋಗ ಅವರಿಗೆ ಸಿಗಲಿ, ದೇವರ ಆಶೀರ್ವಾದ ಇರಲಿ ಅಂತ ಹೇಳುತ್ತಾ ನನ್ನ 2 മാറ്റുകൾ മുಗಿಸ್ತಾ ഇದ್ದೇನೆ. ജയ് ഹിന്ദ്. ഇവിടെ ഒരുമിച്ച് കൂടിയ ബഹുമാന്യരായ വിശിഷ്ടാതിഥികൾ, പ്രിയപ്പെട്ട ഡോക്ടർ പുത്തൂർ താലൂക്കിൽ തന്നെ വലിയ പേരും പ്രശസ്തിയുള്ള ഡോക്ടർ പുത്തൂറായ സാർ അവരടക്കമുള്ള മറ്റതിൻ്റെ ഉടമസ്ഥന്മാരായ ಆಳುಗಳು ಕೂಡಿയിരിക്കുന്ന ಎಲ್ಲವരോടും ಕನ್ನಡ ಅಷ್ಟು ಸ್ಟಡಿ ಇಲ್ಲದ ಕಾರಣ ಮಲಯಾಳದಲ್ಲಿ ಮಾತಾಡಿದೆ. ಎಲ್ಲರಿಗೂ ಗೊತ್ತಾಗ್ತದೆ ಅಂತ ಸ್ವಲ್ಪ ಕನ್ನಡ ಗೊತ್ತುಂಟು, ಆದರೂ ಮಲಯಾಳದಲ್ಲಿ ಸ್ಪೀಚ್ ಏನು ಮಾಡಿ ಅಷ್ಟು ಸ್ಟಡಿ ಇಲ್ಲ. ಆದರೂ ಇದೊಂದು ಒಳ್ಳೆಯ ಒಂದು ಕೆಲಸ ಅಂತ ನಾನು ಭಾವಿಸ್ತೇನೆ. ಮಾನ್ಯ ಪ್ರಧಾನಮಂತ್ರಿಯವರು ನಮಗೆ ಅನುದಾನ ಕೊಟ್ಟಿರುವಂತಹ ಈ ಜನೌಷಧಿ, ಈ ಔಷಧಿ ಮಾರಾಟ ಅಂತ ಹೇಳಿದರೆ ಅದೊಂದು ಚಿಲ್ಲರ ವಿಷಯ ಅಲ್ಲ, ಒಂದು ಮಾನವೀಯತನ, ಒಂದು ಜೀವವನ್ನು ಉಳಿಸುವಂತಹ ಒಂದು ಕೆಲಸ ಆಗಿರುತ್ತದೆ. ಇಲ್ಲಿ ಡಾಕ್ಟರ್ ಅವರುಗಳೆಲ್ಲ ಸೇವೆ ಮಾಡುವಂತಹ ಸೇವನೆ ಈ ಸಮಾಜಕ್ಕೆ ಅತ್ಯವಶ್ಯಕ ಇರುವಂತಹ ಒಂದು ಸೇವನೆ. ಎಷ್ಟೋ ರೋಗಿಗಳಂತಹ ಆದ ಜನರಿಗೆ ಅವರಿಗೆ ಜೀವವನ್ನು ಕೊಡಿಸುವ ಅಂತಹ ಒಂದು ಕೆಲಸವನ್ನು ಮಾಡುತ್ತಾ ಇದ್ದಾರೆ. ಅವರಿಗೆ ನಾವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ಈ ಸಮಾಜದಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ಗಳು ಇಂಥ ಈ ಮೆಡಿಸಿನ್, ನಾನು ಸಾಧಾರಣ ಈಗ ಲಾಕ್ಡೌನ್ ಅಲ್ಲಿ ಟೈಮಲ್ಲಿ ನಾವು ಒಂದು ಭಾವಿಸೊಂದು ವಿಶೇಷ ಎಂದರೆ ಎಲ್ಲ ಅಂಗಡಿಗಳು ಲಾಕ್ಡೌನ್ ಅಲ್ಲಿ ಬಂದ್ ಮಾಡಿಸಿದ್ರು. ಮೆಡಿಕಲ್ ಅನ್ನು ಓಪನ್ ಮಾಡಲಿಕ್ಕೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಯಾಕೆ? ಅದು ಮೆಡಿಕಲ್, ಅದು ಡಾಕ್ಟರ್ ಹಾಸ್ಪಿಟಲ್ ಅಲ್ಲ, ಯಾವ 24 hours ಇಲ್ಲಿ ವರ್ಕ್ ಮಾಡಬೇಕು ಅಂತ ಒಂದು ಇದಕ್ಕೆ ಸಂದೇಶ ಆಗಿರುತ್ತದೆ. ಅದು ಅದಕ್ಕೆ ಕಾರಣ ಈ ಕೊಡಾಜೆ ಪ್ರದೇಶದಲ್ಲಿ ಇಂತಹ ಒಂದು ಜನೌಷಧಿ ಕೇಂದ್ರ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಎಲ್ಲರಿಗೂ ಒಂದು ಉತ್ತರ. ನಾನು ಮಾನ್ಯ ನಮ್ಮ ಡಾಕ್ಟರ್ ಸರ್ ಹೇಳಿದ್ರು, ನಾವು ಮೊನ್ನೆ ಸಹ ನಾವೊಂದು ಸಭೆಯಲ್ಲಿ ಕುಳಿದಾಗ ನಾವೊಂದು ಚರ್ಚೆ ಮಾಡಿದೆ. ಈ ಜನೌಷಧಿ ಕೇಂದ್ರದಲ್ಲಿ ಸಿಗುವಂತಹ ಮೆಡಿಸಿನ್ಗಳು ಕ್ವಾಲಿಟಿ ಇಲ್ಲ ಅಂತ ಸಾಮಾನ್ಯ ಜನರ ಒಂದು ಭಾವನೆ ಇದೆ, ಅದು ಕ್ವಾಲಿಟಿ ಇಲ್ಲ ಅಂತ. ಅದು ನಾನು ಅವರಿಗೆ ಕೊಟ್ಟ ಉತ್ತರ ಎಂದರೆ, ನನ್ನ ಧಾರಣೆಯಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಜನೌಷಧಿ ಕೇಂದ್ರಗಳಲ್ಲಿ ಕೊಡುವಂತಹ ಮದ್ದು, ಆ ಮೆಡಿಸಿನ್ಗಳು ಕ್ವಾಲಿಟಿ ಜಾಸ್ತಿ ಇರಬೇಕು ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಅದು ಗವರ್ಮೆಂಟ್ ಡೈರೆಕ್ಟ್ ಆಗಿ ಅದನ್ನು ನೋಡಿ ಗವರ್ಮೆಂಟ್ ಕೊಡುವಂತಹ ಒಂದು ಸವಲತ್ತಲ್ಲ, ಅದಕ್ಕೆ ಯಾರು ಕ್ವಾಲಿಟಿ ಇಲ್ಲ ಅಂತ ಅದು ಹೇಳಿದ್ರು ಅದು ಬೇರೆ ಏನೋ ಒಂದು ಅದರ ದುರುದ್ದೇಶದಲ್ಲಿ ಬಂದಂತಹ ಒಂದು ವಿಚಿತ್ರವಾಗಿರುವಂಥದ್ದು ನಾನು ಭಾವಿಸ್ತೇನೆ. ಅದಕ್ಕೆ ಎಲ್ಲರಲ್ಲಿ ಹೇಳುವುದು, ಇಂತಹ ಜನೌಷಧಿ ಕೇಂದ್ರವನ್ನು ಎಲ್ಲ ಊರಲ್ಲಿ, ಎಲ್ಲ ಹಳ್ಳಿಗಳಲ್ಲಿಯೂ ಸ್ಥಾಪಿಸಬೇಕು ಅಂತ ನಮಗೆ ಒಂದು ಆಗ್ರಹ ಇದೆ. ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಊರಿನವರು ಇಲ್ಲಿ ಈ ನಮ್ಮ ಮುಸ್ಲಿಂ ಬಾಂಧವರು ತುಂಬಾ ಜನ ಇಲ್ಲಿದ್ದಾರೆ, ಅವರಲ್ಲಿಗೂ ಕೂಡ ನಾನು ಹೇಳುದು, ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಇದನ್ನು ಉಳಿಸಬೇಕು. ದೇವರು ಇದನ್ನು ಒಳ್ಳೆಯದು ಮಾಡಲಿ ಅಂತ ಮಾತ್ರ ಪ್ರಾರ್ಥಿಸುತ್ತಾ ಎಲ್ಲ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮಸ್ಕಾರ. ಎಲ್ಲ ಸ್ನೇಹಿತರೆ, ಇವತ್ತಿನ ಶುಭ ಗಳಿಗೆಯಲ್ಲಿ ಸಂಗೀತದಿಂದ ಮನಸ್ಸಿನ ಸಂತೋಷಕ್ಕೆ ಏನು ಪ್ರಯೋಜನ ಆಗ್ತದೋ ಅದರೊಟ್ಟಿಗೆ ಮಾನಸಿಕವಾಗಿ ಅದರ ಪ್ರಯೋಜನ ಇದ್ದರೂ ಕೂಡ ದೈಹಿಕವಾಗಿ ಈಗ ಏನಾದರೂ ತೊಂದರೆ ಇದ್ದರೆ ಅದಕ್ಕೆ ಕೆಲವು ಮಾತ್ರೆಗಳೇ ಬೇಕಾಗ್ತದೆ. ಆದರೆ ಅದನ್ನು ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಜನರಿಗೆ ಸೇವೆ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಮಾನ್ಯ ಉಮೇಶ್ ದೇವಾಡಿಗ ಮತ್ತು ಅವರ ಮನೆಯವರು ಈ ಕೊಡಾಜೆಯಲ್ಲಿ ಆ ಸೇವೆಯನ್ನು ಮಾಡಬೇಕು ಅಂತ ಕೈಂಕರ್ಯವನ್ನು ಹೊಂದಿಕೊಂಡು ಸೇವೆ ಮಾಡಲಿಕ್ಕೆ ಇವತ್ತಿನ ದಿವಸ ಶುರು ಮಾಡಿದ್ದಾರೆ. ಅದರ ಎಲ್ಲ ಪ್ರಯೋಜನಗಳನ್ನು ಡಾಕ್ಟ್ರು ಹೇಳಿ ಆಗಿದೆ. ಆದ ಕಾರಣ ಅದರಲ್ಲಿ ಯಾವುದೇ ಸಂಶಯ ಪಡದೆ ಔಷಧಿಯನ್ನು ನಂಬಿಕೆಯಿಂದ ತೆಕ್ಕೊಂಡು ಔಷಧಿ ತೆಕ್ಕೊಂಡವರಿಗೂ ಅದು ಪ್ರಯೋಜನ ಆಗಲಿ, ಆ ನಂಬಿಕೆಯಿಂದ ಔಷಧಿ ಕೊಡುವಂತಹ ಸೇವೆಯನ್ನು ಮಾಡುವಂತಹ ಕುಟುಂಬಕ್ಕೂ ಆ ದೇವರು ಒಳ್ಳೆಯದನ್ನು ಮಾಡಲಿ. ಈ ಪ್ರದೇಶದಲ್ಲಿ ಇದು ಚೆನ್ನಾಗಿ ಬೆಳೆದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ನಮಸ್ಕಾರ. ಸ್ಥಳ ಸಾನ್ನಿಧ್ಯದ ಎಲ್ಲ ದೇವಿ ಶಕ್ತಿಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಶ್ರೀಮತಿ ಮತ್ತು ಶ್ರೀ ಉಮೇಶ್ ರವರ ಪುತ್ರ ವೇಣುಗೋಪಾಲ್ ಅವರ ಶ್ರೀಮತಿ ಮತ್ತು ಶ್ರೀ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಈ ಒಂದು ಜನೌಷಧಿ ಕೇಂದ್ರವು ಇವತ್ತು ಗ್ರಾಮಾಂತರ ಮಟ್ಟದಲ್ಲಿ ಇವತ್ತು ಪ್ರಾರಂಭವಾಗುತ್ತಿದೆ. ಪಟ್ಟಣ ಪ್ರದೇಶದಿಂದ ಎಲ್ಲರೂ ಕೂಡ ಗ್ರಾಮಾಂತರದಿಂದ ಪಟ್ಟಣ ಪ್ರದೇಶಕ್ಕೆ ಹೋಗುವವರು, ಆದರೆ ವೇಣುಗೋಪಾಲ್ರವರು ಇದನ್ನು ಪೇಟೆಯಿಂದ ಅಲ್ಲಿಗೆ ತರುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಈ ಒಂದು ಸುಂದರ ಉದ್ಘಾಟನಾ ಸಮಾರಂಭದಲ್ಲಿ ಇಲ್ಲಿ ಉಪಸ್ಥಿತರಿರುವಂಥ ಡಾಕ್ಟರ್ ಪುತ್ರರವರೇ, ಡಾಕ್ಟರ್ ಪಡಿವಾಳ್ರವರೇ, ಗುರುಗಳೇ, ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಇವತ್ತು ವೇಣುಗೋಪಾಲರು ಮತ್ತು ಅವರ ಮನೆಯವರನ್ನು ಬಹಳ ಹತ್ತಿರದಿಂದ ಕಂಡವ ನಾನು. ಬಹಳ ಒಂದು ದೂರ
ಯೋಚನೆಯನ್ನು ಹಾಕಿಕೊಂಡು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆಯನ್ನು ಹಾಕಿಕೊಂಡು ಮುನ್ನಡೆಯುತ್ತಿರುವ ಒಬ್ಬ ಯುವಕ ವೇಣುಗೋಪಾಲ್. ನಾನಾ ಚಿಂತನೆಗಳನ್ನು ಮತ್ತು ತನ್ನ ಭವಿಷ್ಯವನ್ನು ಯಾವ ರೀತಿ ರೂಪಿಸಿಕೊಳ್ಳಬೇಕು ಅನ್ನುವಂಥ ದೂರದೃಷ್ಟಿತ್ವದ ಯೋಚನೆಯೊಂದಿಗೆ ಬೇರೆ ಬೇರೆ ಉದ್ದಿಮೆಗಳನ್ನು ಪ್ರಾರಂಭ ಮಾಡುವ ಮೂಲಕ ಈಗಾಗಲೇ 2-3 ಉದ್ಯಮಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಈ ಒಂದು ಜನೌಷಧಿ ಕೇಂದ್ರವನ್ನು ಇಲ್ಲಿ ಕೊಡಜೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು ಎಲ್ಲರೂ ನಾವು ಆರೋಗ್ಯವಂತರಾಗಿರುವ ಅನ್ನುವಂಥದ್ದು. ನಾವು ದೇವರುಗಳನ್ನು ಡಾಕ್ಟ್ರಲ್ಲಿ ಕಾಣ್ತಿದ್ದೇವೆ. ನಮ್ಮ ಅನಾರೋಗ್ಯ ಪೀಡಿತರಾದಾಗ ನಾವು ಡಾಕ್ಟ್ರಲ್ಲಿ ಹೋಗಿ ಅದಕ್ಕೆ ಬೇಕಾಗುವಂಥ ಔಷಧಿಯನ್ನು ಅವರ ಮೂಲಕ ಬರೆಸಿಕೊಂಡು ಮೆಡಿಕಲ್ ಶಾಪ್ ಹೋಗಿ ಅದನ್ನು ಪಡ್ಕೊಳ್ತಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರದ ಈ ಒಂದು ಯೋಜನೆಯಾದ ಜನೌಷಧಿ ಕೇಂದ್ರವು ಇವತ್ತು ಅಲ್ಲಿ ಪ್ರಾರಂಭವಾಗಿರುವಂಥದ್ದು ಬಹಳ ಒಂದು ಉತ್ತಮ ಕಾರ್ಯ. ಇದರಿಂದ ಅನೇಕ ಕುಟುಂಬಗಳಿಗೆ ಇದರಿಂದ ಪ್ರಯೋಜನ ಆಗಿದೆ. ಇವತ್ತು ಯಾವುದೇ BP ಇರ್ಬೋದು, ಶುಗರ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಈಗಾಗಲೇ ನಾನು ತಿಳ್ಕೊಂಡಾಗೆ ಸುಮಾರು 20-30% ಶೇಕಡದಲ್ಲಿ ನಮಗೆ ದರದಲ್ಲಿ ಆ ಔಷಧಿಗಳು ದೊರೆಯುತ್ತದೆ ಅನ್ನುವಂಥ ಮಾಹಿತಿ ನಮಗೆ ತಿಳಿದಿರುವಂಥದ್ದು. ಇವತ್ತು ಡಾಕ್ಟ್ರು ಹೇಳಿದಾಗೆ ಯಾವ ಮಟ್ಟದಲ್ಲಿ ಕೂಡ ಇದರ ಕ್ವಾಲಿಟಿ ಕಡಿಮೆ ಇಲ್ಲ. ಆದ ಕಾರಣ ಜನೌಷಧಿಗೆ ಎಲ್ಲರೂ ಕೂಡ ಅವಶ್ಯಕತೆ ಇದ್ದಾಗ ಜನೌಷಧಿಯನ್ನು ಖಂಡಿತವಾಗಿಯೂ ಅದನ್ನು ಪಡ್ಕೊಂಡು ತನ್ನ ಆರೋಗ್ಯವನ್ನು ವೃದ್ಧಿಸಿಕೊಳ್ಬೇಕು. ಇವತ್ತು ಈ ಆದಂಥ ಜನೌಷಧಿ ಕೇಂದ್ರಕ್ಕೆ ಇವತ್ತು ಇಲ್ಲಿಯೇ ಪಾಲ್ಸರ್ ಕಾಲೇಜದ ಮಾನಿ ಪಂಚಾಯತಿನ ಪೂರ್ವ ಅಧ್ಯಕ್ಷರುಗಳಾದ ಸುದೀಪ್ ರೈ ಮತ್ತು ಬಾಲಕೃಷ್ಣ ಆಳ್ವ ಇಲ್ಲಿ ನಮ್ಮೊಂದಿಗಿದ್ದಾರೆ. ಅವರಿಗೆ ವೇಣುಗೋಪಾಲ್ ಈ ಸಂಸ್ಥೆಗೆ ತುಂಬ ಬಲವನ್ನು ನೀಡುವವರು ಅವರು. ಅಂದರೆ ಒಂದು ಪಂಚಾಯತಿ ಅಧ್ಯಕ್ಷ ಅಂತಿದ್ದರೆ ಎಲ್ಲ ಪಂಚಾಯತಿ ವ್ಯಾಪ್ತಿಯ ಎಲ್ಲರನ್ನೂ ಕೂಡ ಬಲ್ಲವರಾಗಿರ್ತಾರೆ. ಅವರ ಸಹಕಾರ ಮತ್ತು ಈ ಊರಿನವರ ಎಲ್ಲ ಸಹಕಾರದಿಂದ ಅವರ ಈ ಉದ್ಯಮ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರಲಿ. ಇಲ್ಲಿಯ ತಾಯಿ ಉಳ್ಳಾಳ್ತಿ ಅಮ್ಮನವರ ಅಣಂತಾಡಿ ಮತ್ತು ಮಾನಿ ಉಳ್ಳಾಳ್ತಿ ಅಮ್ಮನವರ ಅನುಗ್ರಹ ಕೂಡ ಖಂಡಿತವಾಗಿ ಅವರಿಗೆ ಇದ್ದೇ ಇರ್ತದೆ. ತುಂಬ ದಿವ್ಯ ಭಕ್ತರು ಕೂಡ ಅವರು. ಆದ ಕಾರಣ ನಮ್ಮನ್ನು ಕೂಡ ಕರೆದದಕ್ಕೆ ತುಂಬ ಅವರಿಗೆ ಆಭಾರಿಯಾಗಿ ಇನ್ನೊಮ್ಮೆ ಅವರಿಗೆ ಶುಭವನ್ನು ಹಾರೈಸ್ತಿದ್ದೇನೆ. ವಂದನೆಗಳು. ಯಾಕೆಂದರೆ ನಮ್ಮ ವೇಣುಗೋಪಾಲ್ ಅವರು ನಮಗೆ ಭಾಳ ವರ್ಷದಿಂದ, ಈಗಾಗಲೇ ಸ್ವಲ್ಪ 1-2 ವರ್ಷದಿಂದ ಪರಿಚಯ ಆಗಿದೆ. ಭಾಳ ಕಷ್ಟಪಟ್ಟು ಮತ್ತು ಭಾಳ ಶ್ರಮಿಸಿ ಅವ್ರು ಒಳ್ಳೆ ಈಗ ನಮ್ಮ ಈ ಇದನ್ನು ಯಾವುದು ಸಕ್ಸೋಫೋನಲ್ಲಿ ಭಾಳಷ್ಟು ಮುಂದಕ್ಕಿದ್ದಾರೆ. ನಮ್ಮ ಲಾಸ್ಟ್ ಇಯರ್ ಸಹ ನಮ್ಮ ದೇವಾಡಿಗ ಸಮಾಜದಲ್ಲಿ ಸಹ ಅವರಿಗೆ ನಾವೊಂದು ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಅವರು ಬಂದು ಕೇಳಿದಾಗ, ನಾನು ಮಂಗಳೂರಿನವನು ಬಂದದ್ದು, ನಾನು ಹೇಳಿದೆ ಎಷ್ಟು ಓದ್ತಾ ಇದ್ರಲ್ಲ, ನಾನು ಗ್ಯಾರಂಟಿ ಬರ್ತೇನೆ ಹೇಳಿ ಅವರಿಗೆ ಆಶ್ವಾಸನೆ ಕೊಟ್ಟಿದ್ದೇನೆ. ಹಾಗೆ ಈ ಸಂಸ್ಥೆ ಜನೌಷಧಿ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರವು ಒಳ್ಳೆ ರೀತಿಯೊಂದು ನಡೆಯಲಿ. ಯಾಕೆ ಹೇಳಿದರೆ ಈ ಜಾಗ ಸಹ ಭಾಳ ಒಳ್ಳೆ ಉಂಟು. ಯಾಕೆ ಹೇಳಿದರೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸಹ ಒಳ್ಳೆ ಉಂಟು. ಯಾರು ಬಂದರು, ಚಿಕ್ಕವರು ಹೇಳಿ ಅಲ್ಲಿ ದೊಡ್ಡವರು ಸಹ ಬಂದು ಈ ಔಷಧಿಯನ್ನು ತೆಗೆದುಕೊಳ್ಬೋದು. ಆದರೆ ಒಂದು ವಿಷಯ, ಮಂಗಳೂರಲ್ಲಿ ಹಲವಾರು ಈ ಜನೌಷಧಿ ಕೇಂದ್ರ ಓಪನ್ ಆಗಿದೆ ಮತ್ತು ಈಗಾಗಲೇ ಅದು ತುಂಬ ಕ್ಲೋಸಸ್ ಆಗಿದೆ. ಆದ್ದರಿಂದ ಅದನ್ನು ನಾವು ಒಳ್ಳೆ ಅಚ್ಚುಕಟ್ಟಾಗಿ ಮಾಡಿದರೆ ಅದರಲ್ಲಿ 100ಕ್ಕೆ 100 ಈ ಸಂಸ್ಥೆಯು ಒಳ್ಳೆ ರೀತಿ ನಡೆಯುತ್ತೆ ಅಂತ ಹೇಳುತ್ತಾ, ನನಗೆ ಮಾತಾಡಲು ಅವಕಾಶ ಕೊಟ್ಟ ಎಲ್ಲ ನಮ್ಮ ವೇಣುಗೋಪಾಲ್ ಮತ್ತು ಅವರ ತಂದೆ ತಾಯಿಯವರ ಎಲ್ಲ ಫ್ಯಾಮಿಲಿಗೆ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜನೌಷಧಿ.
ನಾನು ಹರ್ಷಿತಾ ವೇಣುಗೋಪಾಲ್ ಅಂತ. ಇವತ್ತು ನಾವು ಕೊಡಾಜೆಯಲ್ಲಿ ಹೊಸದಾಗಿ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರವನ್ನು ಓಪನ್ ಮಾಡ್ತಾ ಇದ್ದೇವೆ. ಜನಸಾಮಾನ್ಯರಿಗೆ ಮದ್ದುಗಳು ಕೈಗೆಟುಕುವ ದರದಲ್ಲಿ ಇದರಲ್ಲಿ ಸಿಗ್ತಾ ಇದೆ. ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಅಗತ್ಯವಿರುವಂಥ ಮೆಡಿಸಿನ್ ಯಾವುದಾದ್ರೂ ಇದ್ದರೆ ನೀವು ಹೇಳಿದರೆ ನಾವು ಅದನ್ನು ಆದಷ್ಟು ಬೇಗ ತರಿಸಿಕೊಡುವ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಹಾಗೆ ಇದಕ್ಕೆ ಎಲ್ಲ ಪರಿಸರದ ಜನರ ಸಹಕಾರ ಅಗತ್ಯ. ನಿಮ್ಮ ಸಹಕಾರ ಬೆಂಬಲ ಯಾವಾಗಲೂ ನಿರೀಕ್ಷೆ ಮಾಡ್ತಾ ಇರ್ತೇವೆ. ಎಲ್ಲರೂ ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಈ ಒಂದು ಜನೌಷಧಿ ಕೇಂದ್ರ KJN ಕಾಂಪ್ಲೆಕ್ಸ್ ಕೊಡಾಜೆ ಬಸ್ ಸ್ಟ್ಯಾಂಡ್ನ ಮುಂದ್ಗಡೆ ಶುರು ಮಾಡ್ತಾ ಇದ್ದೇವೆ. ನಮ್ಮ ಶಾಖೆ ಪ್ರತಿದಿನ ಬೆಳಗ್ಗೆ 8:30ರಿಂದ ಸಂಜೆ 8:30 ತನಕ ಕಾರ್ಯನಿರ್ವಹಿಸುತ್ತೆ. ಭಾನುವಾರ ಬೆಳಗ್ಗೆ 8:30ರಿಂದ ಮಧ್ಯಾಹ್ನ 1:00 ತನಕ ಇರ್ತದೆ. ಹಾಗೆ ಇಲ್ಲಿ ಇನ್ನು ಮುಂದಕ್ಕೆ ಉಚಿತವಾಗಿ BP ಹಾಗೂ ಶುಗರ್ ತಪಾಸಣೆಯನ್ನು ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಜನರು ಇದರ ಉಪಯೋಗವನ್ನು ಕೂಡ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.